ಗುಬ್ಬಿ ತಾಲೂಕಿನ ಮಂಚಲದೊರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಗಿಡಗಳನ್ನು ನೀಡುವುದರ ಮೂಲಕ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಬಗ್ಗೆ ಕಾಲೇಜು ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಯೋಜನೆಯ ಕೃಷಿ ಮೇಲ್ವಿಚಾರಕರಾದ ರಘುರಾಜ್ ಮಾತನಾಡಿ, ಪರಿಸರ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಪ್ರತಿಯೊಬ್ಬರು ಒಂದೊಂದು ಗಿಡ ಮರಗಳನ್ನು ಬೆಳೆಸುವುದು ನಮ್ಮೆಲ್ಲರ ಹೊಣೆಯಾಗಿದ್ದು, ಪರಿಸರ ಉಳಿವಿಗಾಗಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಅವರ ಸಲಹೆ ಸೂಚನೆ ಮೇರೆಗೆ ಪ್ರತಿಯೊಂದು ತಾಲೂಕಿನ ವಿವಿಧ ಕಡೆ 2,000 ಗಿಡಗಳನ್ನು ನೆಡಲಾಗಿದೆ. ಶಾಲಾ ಮಕ್ಕಳಿಗೆ ದತ್ತು ನೀಡಿ ಪಾಲನೆ ಪೋಷಣೆ ಮಾಡಿ ಬೆಳೆಸುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಚಲದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಗಂಗಮ್ಮ, ಉಪಾಧ್ಯಕ್ಷರಾದ ಕವಿತಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜೇಂದ್ರ ಪ್ರಸಾದ್, ಬಸವರಾಜು, ಮುಖ್ಯ ಶಿಕ್ಷಕರಾದ ಚೇತನ್, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲೆ ಮತ್ತು ಕಾಲೇಜಿನ ಶಿಕ್ಷಕ ವೃಂದದವರು, ಊರಿನ ಗಣ್ಯರು, ಸಂಘದ ಸದಸ್ಯರು, ಸೇವಾ ಪ್ರತಿನಿಧಿಗಳಾದ ಲಲಿತಮ್ಮ ಮತ್ತು ಹಸೀನಾ ಬಾನು, ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಕಲುಷಿತ ಆಗಿತ್ತಂದ್ರೆ ನಮ್ಗೇನಾಗುತ್ತೆ, ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಕಾಡು ಇರ್ಬೇಕು, ಆಯ್ತಾ? ಕಾಡಿದ್ರೆ ನಾಡು, ಕಾಡಿಲ್ಲ ಅಂದ್ರೆ ನಾಡಾಗುತ್ತೆ. ಇದೆಲ್ಲ ಮರಗಳಿಲ್ಲ ಅಂತಂದ್ರೆ ನಮಗೆ ಆಕ್ಸಿಜನ್ ಕೊರತೆ ಆಗ್ಬಿಡುತ್ತೆ. ಆಕ್ಸಿಜನ್ ನಮ್ಗೆ ಸೇವನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಆಕ್ಸಿಜನ್ ಸಿಗ್ಬೇಕಂದ್ರೆ ಗಿಡ ಮರಗಳು ಬೇಕು, ಆಯ್ತಾ? ನಾವು ಗಿಡ ಮರಗಳನ್ನ ಈಗ ಸಾಕ್ಲಿ, ಮುಂಚೆ ನಮ್ಗೆ ನಮ್ಮ ಅಜ್ಜ, ತಾತ, ಮುತ್ತಾತ ಇದ್ರಲ್ಲ, ಅವರೆಲ್ಲ ಗಿಡ ಮರಗಳನ್ನ ಎಲ್ಲ ಕಟ್ ಮಾಡಿ ಗೋಳ ಮಾಡಿದ್ರೆ ನಮಗೆ ವಾಸ ಮಾಡ್ಲಿಕ್ಕೆ ಏನಾಗತ್ತ, ಕಷ್ಟ ಇತ್ತು ತಾನೆ. ಯಾಕಂದ್ರೆ ನಾವು ಎನಿ ಟೈಮ್ ಬಿಸಿಲಲ್ಲಿ ಕೂಡ್ಲಿಕ್ಕೆ ಆಗುತ್ತಾ? ಇವತ್ತು ನಾವು ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ? ಇಲ್ಲಿ ಮಾಡ್ತಾ ಅಲ್ಲಿ ಮಾಡ್ಬೋಯ್ತಲ್ಲ, ಆ ಸೈಡ್ ಅಲ್ಲಿ ಇಲ್ಲಿ ಮರಗಳಿದೆ, ಆಯ್ತಾ? ನೆರಳಿದೆ, ಆಯ್ತಾ? ನೆರಳಿದ್ರೆ ನಮ್ಗೆ ಏನಾಗುತ್ತೆ, ತಂಪಾಗುತ್ತೆ. ಅಂದ್ರೆ ಬಿಸಿಲಲ್ಲಿ ನಿಮ್ಗೆ ಆಗೋದಿಲ್ಲ, ಆಯ್ತಾ? ಉಷ್ಣಾಂಶ ಏನಾಗ್ತಾ ಇದೆ, ಜಾಸ್ತಿ ಆಗುತ್ತೆ. ದೇಹಕ್ಕೆ ನಮ್ಗೆ ಎಷ್ಟು ಉಷ್ಣಾಂಶ, ನಮ್ಮ ಮನುಷ್ಯನಿಗೆ ಎಷ್ಟು ಉಷ್ಣಾಂಶ ಬೇಕು, ಜಾಸ್ತಿ ಆದ್ರೆ ಅದು ನಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಹಾಗಾಗಿ ಗಿಡ ಮರಗಳು ಇರಬೇಕು. ಗಿಡ ಮರಗಳು ಕೂಡ ರೀತಿಯಲ್ಲಿ ಪರಿಸರ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲೆಲ್ಲ ಗಿಡ ಮರಗಳನ್ನೆಲ್ಲ ನಾಟಿ ಮಾಡಿದ್ದಾರೆ. ಸುಮಾರು ಎಷ್ಟೋ ವರ್ಷ, 10 ವರ್ಷ, 15 ವರ್ಷವರೆಗೆ ಆಗಿದೆ, ಆಯ್ತಾ? ಇದನ್ನೆಲ್ಲ ಮುಂಚೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.